ಮಂಗಳೂರಿನ ಜೆಪುವಿನ ಮಂಗಳ ಆರ್ಟ್ಸ್ ಬಿಲ್ಡಿಂಗ್ನಲ್ಲಿ ಆದ್ಯಾಸ್ ಬ್ಯೂಟಿ ಕೇರ್ ಲೇಡೀಸ್ ಬ್ಯೂಟಿ ಸೆಲೂನ್ ಶುಭಾರಂಭಗೊಂಡಿತು. ನೂತನ ಲೇಡೀಸ್ ಬ್ಯೂಟಿ ಸೆಲೂನ್ ಅನ್ನು ಸ್ಯಾಂಡಲ್ವುಡ್ನ ನಟಿ ಯಜ್ಞ ಶೆಟ್ಟಿಯವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಮಂಗಳೂರು ಪಾಲಿಕೆಯ 58ನೇ ವಾರ್ಡ್ನ ಸದಸ್ಯೆ ಭಾನುಮತಿ, ಸೋನಲ್ ಶೈಲೇಂದ್ರ, ಸಮರಾ ಬ್ಯೂಟಿ ಸೆಲೂನ್ನ ಪ್ರೊಪ್ರೈಟರ್ ಶಾಂತಾ ಆರ್ ಶೆಟ್ಟಿ, ನೈಸ್ ಲುಕ್ ಟೈಲರ್ಸ್ನ ಪ್ರೊಪ್ರೈಟರ್ ಫಾತಿಮಾ ಶರೀಫ್ ಮತ್ತು ಆದ್ಯಾಸ್ ಬ್ಯೂಟಿ ಕೇರ್ನ ಮಾಲಕಿ ತುಳಸಿ ನವೀನ್ ಈ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.